ನಮಸ್ಕಾರ ಪ್ರೇಕ್ಷಕರೇ, T9 ನ್ಯೂಸ್ಗೆ ಸ್ವಾಗತ. ಇಂದು 14/1/2026 ಕಾಂಗ್ರೆಸ್ ಯುವ ಮುಖಂಡರಾದಂಥ ಶ್ರೀ ಸೂರಜ್ ಗೌಳಿ ಅವರ ಹುಟ್ಟುಹಬ್ಬದ ನಿಮಿತ್ತ ಯೂತ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಆದಂತಹ ಶ್ರೀ ಮಂಜುಗೌಡ, ನಿಗಮ್ ಭಂಡಾರಿ, ಅಬ್ದುಲ್ ದೇಸಾಯಿ, ಅರ್ಜುನ್ ಪಾಟೀಲ್, ಮುಸ್ತಕೀಮ್ ನಿಪ್ಪಾಣಿ, ಬಾಹುಬಲಿ ಜೈನ್ ಅವರು ಸೇರಿಕೊಂಡು ಹುಬ್ಬಳ್ಳಿ ನಗರದ ಪ್ರತಿಷ್ಠಿತ ಹೋಟೆಲಿನಲ್ಲಿ ಒಂದಾದ ಡೆನಿಸನ್ಸ್ನಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬದ ಶುಭ ಕೋರಿ ಶುಭಾಶಯಗಳನ್ನು ತಿಳಿಸಿದರು. ಹಾಗೆಯೇ ಶ್ರೀ ಸೂರಜ್ ಗೌಳಿಯವರ ಕಾರ್ಯಗಳನ್ನು ಶ್ಲಾಘಿಸಿದರು.